ಸ್ವಾಗತ ಈ ದಿನ ಅಮ್ಮನಮಂತ ಇದರ ಜಂಟಿ ಆಶ್ರಯದಲ್ಲಿ ನೂತನ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ರಫೀಕ್ ಸರ್ ಇವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ನಮ್ಮ ಈ ಶಿಲಾನ್ಯಾಸವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ ಸನ್ಮಾನ್ಯ ಶಾಸಕರು, ಅದೇ ರೀತಿ ಮಾಜಿ ಸಚಿವರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮೇಡಮ್ ಇವರು. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಮಹಮ್ಮದ್ ಮೋನು ಸರ್ ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀಯುತ ಸುದರ್ಶನ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬನ್ನಿ ಮಕ್ಕಳ ದಿನಾಚರಣೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದ ಪಂಚಾಯತ್ ಸದಸ್ಯರಾದ ಮನೋಹರ್ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರಾದ ರಾಜೇಶ್ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಅಂಗನವಾಡಿ ಕೇಂದ್ರಕ್ಕೆ ಸ್ಥಳವನ್ನು ಒದಗಿಸಿ ಸಹಕಾರ ನೀಡಿದವರು ಪ್ರಭಾಕರ ಶೆಟ್ಟಿ ಸರ್ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ಮಾಜಿ ಸದಸ್ಯರು ನರಸಿಂಹ ಆಳ್ವ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಜಗದೀಶ್ ಸರ್ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರು ಶ್ರೀಯುತ ಸೀತಾರಾಮ್ ಸಾಲಿನ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಯಂತ್ ಸರ್ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಇದರ ಅಧ್ಯಕ್ಷರಾದ ನಾರಾಯಣ ಸರ್ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದಸ್ಯರಾದ ಶ್ರೀಯುತ ಸರ್ವ ಸದಸ್ಯರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸ್ಥಳೀಯರಿಗೆ, ಮಕ್ಕಳ ಕಾಂಟ್ರಾಕ್ಟರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ನೆರೆದಿರುವಂಥ ಎಲ್ಲ ಮಹನೀಯರಿಗೆ ನಾನು ನಮ್ಮ ಇಲಾಖಾ ವತಿಯಿಂದ ಗಣೇಶ್ ಮಕ್ಕಳ ಇವರಿಗೆ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂಗನವಾಡಿಯ ನೂತನ ಕಟ್ಟಡಕ್ಕೆ ಕಾರ್ಯಕ್ರಮ ಸಭಾಧ್ಯಕ್ಷ ಸ್ಥಾನ ವಹಿಸುವಂತಹ ಮೇಲ್ವಿಚಾರಣೆ ಶಂಕರಿ ಅವರೇ, ಎಲ್ಲ ನಮ್ಮ ಆ ಒಂದು
ಅಂಗನವಾಡಿ ಇಲಾಖೆಯ ಅಂಗನವಾಡಿ ಟೀಚರ್ಗಳೇ, ಅದೇ ಅಸಿಸ್ಟೆಂಟ್ಗಳೇ, ಈ ಊರ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ ಮತ್ತು ನೇರವಾಗಿ ಪರೋಕ್ಷವಾಗಿ ಈ ಒಂದು ನೂತನ ಕಟ್ಟಡದಲ್ಲಿ ಆಗಲಿಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ ಅತ್ಯಂತ ಸಂತೋಷ. ಬಹುಶಃ ಈ ಒಂದು ಕೆಂಪುಗುಡ್ಡೆಯಲ್ಲಿ ಭವಿಷ್ಯ ದಿನಗಳಲ್ಲಿ ಈ ಪ್ರದೇಶದ ಮಕ್ಕಳ ಭವಿಷ್ಯನ ಆಲೋಚನೆ ಇಟ್ಟುಕೊಂಡು ಉತ್ತಮವಾದ ನೂತನವಾದ ಕಟ್ಟಡ ಇವತ್ತು ಬರ್ತಾ ಇದೆ. ನೂತನವಾದ ಕಟ್ಟಡಕ್ಕೆ ಗ್ರಾಮ ಪಂಚಾಯತಿನವರು ಇವತ್ತು ಬಹುಶಃ ನಮ್ಮ NRG ಮೂಲಕ ಆ ಕ್ರಮವನ್ನು ಮತ್ತು ಆಲೋಚನೆ ಮಾಡಿ ಅರ್ಧ ಅಂಶ ಇವತ್ತು 5 ಲಕ್ಷ ಅಲ್ಲ, 5 ಲಕ್ಷ NRGಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಅನುದಾನ ಇಟ್ಟಂಥ ಸಂದರ್ಭದಲ್ಲಿ MRPLನ ನಮ್ಮ ಸಂಸ್ಥೆಯವರು ನಮ್ಮ ತಾಲೂಕಿಗೆ ಕೊಟ್ಟಂತ 25 ಅಂಗನವಾಡಿಯಲ್ಲಿ ಈ ಕ್ಷೇತ್ರದ ಒಂದು ಅಂಗನವಾಡಿ ಎಷ್ಟು ಇಲ್ಲಿ ತಾಲೂಕಿಗೆ 25 ಜಿಲ್ಲೆಗೆ ಬಹುಶಃ ತಾಲೂಕಿಗೆ ಬಂದ ಸಂದರ್ಭದಲ್ಲಿ ಇದನ್ನು ತಾಲೂಕ್ ಪಂಚಾಯತ್ನವರು, ಜಿಲ್ಲಾ ಪಂಚಾಯತ್ನವರು ಇದನ್ನು ಇವತ್ತು ಸಿಲೆಕ್ಟ್ ಮಾಡಿಕೊಂಡು ಮೇಲ್ವಿಚಾರಕ ಮತ್ತು ಅಂಗ ಇಲಾಖೆಯ ಮಾಹಿತಿ ಪಡ್ಕೊಂಡು ಈ ಒಂದು ಸ್ಥಳ ಇವತ್ತು ಗುರುತಿಸಿಕೊಂಡಿದ್ದಾರೆ. ಲೆಟರ್ ಇತ್ತು ಉಸ್ತುವಾರಿಗೂ, ಆದ ಕಾರಣ ನನ್ನ ಕೇಳ ಕೊಟ್ಟಿದ್ದೆ ನಾನು. ಹೌದು, ಆವಾಗ ಲೆಟರ್ ಇತ್ತು MRPಗೆ. ಆದ ಕಾರಣ ಬಹುಶಃ ಉದ್ದೇಶ ಏನಂತ ಹೇಳಿದ್ರೆ, ಇಂಥ ಪ್ರದೇಶದಲ್ಲಿ ಕೂಡ ಇಲ್ಲಿಯ ಮಕ್ಕಳಿಗೆ ಶಿಕ್ಷಣ ಪಡೆಯುವಂಥ ಸದಾವಕಾಶವನ್ನು ಕೊಡುವಂಥ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ಒಂದು ಉತ್ತಮವಾದ ಸುಸಜ್ಜಿತವಾದ ಇವತ್ತು ಅಂಗನವಾಡಿ ಕಟ್ಟಡ ಇವತ್ತು ತಲೆ ಎತ್ತಿ ನಿಂತಿದೆ. ಬಹುಶಃ ನಮಗೆ ಸಂತೋಷ ಏನಂತ ಹೇಳಿದರೆ, ಅಂಗನವಾಡಿ ಕಟ್ಟಡ ಬಹುಶಃ ಇವತ್ತು ಇಲ್ಲಿ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಕಡೆಗಳೂ ಉತ್ತಮವಾಗಿ ಇವತ್ತು ಬರ್ತಾ ಇದೆ. ಫಸ್ಟ್ ನಮ್ಗೆ ಅಂಗನವಾಡಿ ಟೀಚರ್ ಭಾಳ ಕಂಪ್ಲೇಂಟ್ ಇತ್ತು ಅಡುಗೆ ಕೊಟ್ಟಾಗ, ಅಡುಗೆ ಮಾಡಲಿಕ್ಕೆ ನಮ್ಗೆ ಸ್ಟವ್ ಎಲ್ಲಿ ಇಡೋದು, ನಮ್ಮ ಇದನ್ನೆಲ್ಲಿ ಇಡೋದು, ಯಾವುದು ಅಕ್ಕಿಯಲ್ಲಿ ಇಡು, ಮಕ್ಕಳನ್ನೆಲ್ಲಿದು, ಮಕ್ಕಳು ಡೇಂಜರ್ ಭಾಳಷ್ಟು. ಆಗ ನಾವು ಹೇಳಿದೆವು ಇದು ಸ್ಟಾರ್ಟಿಂಗ್, ಹಂತವಾಗಿ ಅದು ಎಲ್ಲ ವ್ಯವಸ್ಥೆ ಸರಿ ಆಗ್ತಾ ಬರ್ತದೆ ಅಂತೇಳಿ. ಆದ ಕಾರಣ ಇವತ್ತು ನೋಡುವಾಗ ಬಹುತೇಕ ಎಲ್ಲ ಅಂಗನವಾಡಿಗಳಲ್ಲಿ ಸಪ್ರೇಟ್ ಸ್ಟೋರ್ ರೂಮು, ಇನ್ನು ಬಾತ್ರೂಮ್ ಕೂಡ ಆಗ್ತಾ ಇದೆ ಅಲ್ವಾ, ಎಲ್ಲ ಆಗಿ ಈಗ AC ಮುಕ್ತುವಂತ ಪರಿಸ್ಥಿತಿ ಕೂಡ ಆಗಿದೆ ಕೆಲವು ಕಡೆಗಳಲ್ಲಿ. ಇನ್ನು ಮುಂದಕ್ಕೆ ಕಂಪ್ಯೂಟರ್ ಕೂಡ ಬರುವಂತ ವ್ಯವಸ್ಥೆ ಕೂಡ ಆಗ್ಬಹುದು. ಸೊ ಸಮಾಜ ಅಭಿವೃದ್ಧಿ ಆಗುವಾಗ ತನ್ನಿಂದ ತಾನೆಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇವತ್ತು ಹೋಗ್ತದೆ. ಸೊ ಇಲ್ಲಿ ಕಟ್ಟಡ ಇವತ್ತು ಕಟ್ಟಿದ ನಂತರ ಉತ್ತಮವಾದ ಶಿಕ್ಷಣ ಕೊಡದ ಕೆಲಸ ಅಂಗನವಾಡಿ ಮುಖಾಂತರ ಆಗ್ಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿಯ ಅಂಗನವಾಡಿ ಟೀಚರ್ ಯಾರು? ಅಂಗನವಾಡಿ ಟೀಚರ್ ವ್ಯಾಯಾಮ ಶಾಲೆಯಲ್ಲಿ ನಡೆಯುವುದು. ಬಹಳ ವರ್ಷ ಅವರ ಅಧ್ಯಕ್ಷರಿದ್ದಾರೆ, ಜಯಂತರ ಫ್ರೀ ಆಗಿ ಕೊಟ್ಟದ್ದು ಇಷ್ಟು ವರ್ಷ. ಆದ ಕಾರಣ ಬಹುಶಃ ಇವತ್ತು ಇಲ್ಲಿ ತಾವು ಇವತ್ತು ಒಂದು ಉತ್ತಮವಾದ ಮುಂದಿನ ಸುಸಜ್ಜಿತವಾಗಿ ಆ ಉತ್ತಮವಾದ ಪಾಠ ಚಟುವಟಿಕೆ ಇರಲಿ. ಮತ್ತು ನಿಮ್ಗೆ ಏನು ನಮ್ಮ ಸರ್ಕಾರ ನೋಡಿ, ಸರ್ಕಾರ ಒಂದು ಕಾರ್ಯಯೋಜನೆ ನಿಮ್ಗೆ ಕೊಡುವಾಗ ಅಂಗನವಾಡಿಯಲ್ಲಿ ಏನೆಲ್ಲ ಕಲಿಕೆ ಬೇಕಂತೇಳಿ ಅದು ಗುಲ್ಬರ್ಗದಿಂದ ಹಿಡಿದು ತಲಪಾಡಿವರೆಗೆ, ಹೈದರಾಬಾದಿಂದ ಹಿಡಿದು ನಮ್ಮ ಯಾದಗಿರಿವರೆಗೆ ಒಂದೇ ರೀತಿ ಇರ್ತದೆ. ಆ ಪ್ರದೇಶಕ್ಕೆ ಅನುಗುಣವಾಗಿ ನೀವು ನಿಮ್ಮ ಸ್ವಲ್ಪ ಎಕ್ಸ್ಟ್ರಾ ಕಲಿಯುವಿಕೆ ಕಲಿಸುವಿಕೆ ಕಾಳಜಿ ಅಂತ ವಹಿಸ್ತೀರೆಂಬ ವಿಶ್ವಾಸ ಇವತ್ತು ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಉದ್ಘಾಟನೆ ಮಾಡೋ ಸಮಯ ಇನ್ನೂ ಕೂಡ ಜಾಸ್ತಿ ಮಾತಾಡುವಂಥ ಅವಕಾಶ ಕೂಡ ಇವತ್ತು ಇದೆ. ಆದರೆ ಎಲ್ಲರಿಗೆ ಬಹುಶಃ ನಿಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರಿಗೆ, PDO ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ, ಅಂಗನವಾಡಿ ಮೇಲ್ವಿಚಾರಕರಿಗೆ ಮತ್ತು ಎಲ್ಲ ನಮ್ಮ ಅಂಗನವಾಡಿಯ ಶಿಕ್ಷಕ ಸಹಾಯಕರಿಗೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ನಮ್ಮ ಊರ ಹಿರಿಯ ಜನಪ್ರತಿನಿಧಿಗಳನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಆದಷ್ಟು ಶೀಘ್ರದಲ್ಲಿ ಅತ್ಯಂತ ಉತ್ತಮವಾದ ಸುಸಜ್ಜಿತವಾದ ಮತ್ತು ಜಿಲ್ಲೆಯಲ್ಲೇ ಮಾದರಿಯಾದ ಅಂಗಡಿ ಕೇಂದ್ರ, ಅದು ಕೆಂಪುಗುಡ್ಡೆ ಅಂಗಡಿ ಕೇಂದ್ರವಾಗಿ ಇವತ್ತು ಬರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆ, ಜವಾಹರ್ಲಾಲ್ ನೆಹರು ಅವರ ದಿವಂಗತ ದೇಶದ ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ಸಂದರ್ಭ ಪಟ್ಟಾಗಿ ಇವತ್ತು ಮಕ್ಕಳ ದಿನಾಚರಣೆ ಅವತ್ತೇ ನೋಡಿಕೊಂಡು ಕೂಡ ತಾವಿಟ್ಟದ್ದು ಕೂಡ ಅರ್ಥಪೂರ್ಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಭಾರತ ದೇಶ ಇವತ್ತು ವಿಶ್ವದಲ್ಲಿ ಒಂದು ಹಂತಕ್ಕೆ ನಿಲ್ಲಬೇಕಾದ್ರೆ ಜವಾಹರ್ಲಾಲ್ ನೆಹರು ಅವರ ಹಲವಾರು ಯೋಜನೆಗಳಂತೆ ನಾವು ಮಕ್ಕಳಿಗೆ ಇವತ್ತು ಹೇಳಿಕೊಡುವಂಥ ಕಾಲ ಇವತ್ತು ಬಂದಿದೆ. ಯಾಕೆಂತ ಹೇಳಿದರೆ ನಮಗೆ ಕಲಿಸಿದ ಹಾಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಜನಸಂಖ್ಯೆ ಇದ್ದದ್ದು ಬರೀ 33 ಕೋಟಿ ಮಾತ್ರ, 33 ಕೋಟಿ ಜನಸಂಖ್ಯೆ. ಅವತ್ತಿನ 33 ಕೋಟಿ ಜನಸಂಖ್ಯೆಯಲ್ಲಿ ಈ ದೇಶದ ಒಂದು ಗುಂಡು ಸೂಜಿ ಕೂಡ ತಯಾರಾಗ್ತಿರಲಿಲ್ಲ. ಗುಂಡು ಸೂಜಿ ಬೇಕಾದರೂ ಕೂಡ ಅದು ಫಾರಿನಿಂದ ಗುಂಡು ಸೂಜಿ ಬರುವಂಥ ಪರಿಸ್ಥಿತಿ ಇತ್ತು. ನಮ್ಮ ದೇಶ ಜನಸಾಮಾನ್ಯರು ಒಂದು ಹೊತ್ತು ಊಟ ಮಾಡುವಂಥ ಅನ್ನ ತಯಾರು ಮಾಡೋ ಶಕ್ತಿ ನಮ್ಮ ರೈತರಿಗೆ ಇರಲಿಲ್ಲ. 33 ಕೋಟಿ ಜನರಿಗೆ ಒಂದು ಹೊತ್ತು ಊಟ ಕೂಡ ಸಿಗ್ತಾ ಇರಲಿಲ್ಲ. ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು, ನಾನು ಸಣ್ಣದಾಗಿ ನೋಡಿದ್ದೇನೆ, ಅಮೇರಿಕಾದಲ್ಲಿ ಬಿಸಾಡ್ತಿದ್ದು ಕೆಂಪು ಗೋಧಿ. ಅಮೆರಿಕದವರು ಬಿಸಾರದಿಂದ ಕೆಂಪು ಗೋಧಿಯನ್ನು ಭಾರತ ದೇಶ ಕಲಿಸಿ ಅದು ಇಲ್ಲಿ ಎಲ್ಲರಿಗೂ ಕೂಡ
ಅದು ಕೂಡ ಇವತ್ತೆಲ್ಲರಿಗೆ ಬಂದು ಹಿಂದೆ ನಮ್ಮ ಹಿರಿಯರ ಕೆಂಪು ಗೋಧಿ ತಿಂದೇ ಬಹುಶಃ ಜೀವನ ಮಾಡಿದಂಥ ಇತಿಹಾಸ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಆದರೆ ಇವತ್ತು ನಾವು 125 ಕೋಟಿ ಜನ, 125 ಕೋಟಿ ಜನರಿಗೆ ಒಂದೊತ್ತು ಊಟ ಮಾಡೋದಲ್ಲ, 125 ಕೋಟಿ ಜನ 3 ಹೊತ್ತು ಊಟ ಮಾಡಿ ಇವತ್ತು ವಿದೇಶಕ್ಕೆ ಕೂಡ ಆಹಾರ ಧಾನ್ಯ ರಫ್ತು ಮಾಡುವಂಥ ಒಂದು ಅವಕಾಶ ಮಾಡಿ ಕೊಟ್ಟಿದ್ರೆ ಅದು ಜವಾಹರ್ಲಾಲ್ ನೆಹರು ಅವರ ಹಸಿರು ಕ್ರಾಂತಿ ಯೋಜನೆ. ಇವತ್ತು ಬಾಕ್ರಾರಂಗಲ್ ಡ್ಯಾಮ್, ಎಡ್ಕಲ್ ಡ್ಯಾಮ್, ಬಹಳಷ್ಟು ಡ್ಯಾಮ್ ಇರಲಿಲ್ಲ, ಅದನ್ನೆಲ್ಲ ಇವತ್ತು ಕಟ್ಟಿ ನೀರಾವರಿಗೆ ಒತ್ತು ಕೊಡೋ ಮೂಲಕ ಬಹುಶಃ ಇವತ್ತು ಕ್ರಾಂತಿಕಾರಿ ಬದಲಾವಣೆ ತಳಮಟ್ಟದಿಂದ ಬಂದ ಹಲವಾರು ಉದಾಹರಣೆಗಳು ಇರುವಂಥದ್ದು. ಆ ಒಂದು ಅರ್ಥಪೂರ್ಣವಾದ ಈ ಒಂದು ದಿವಸದಂದು ಈ ಕಾರ್ಯಕ್ರಮ ಆದಷ್ಟು ಬೇಗನೆ ಮುಗಿಲಿ. ಯಾರು ಗುತ್ತಿಗೆದಾರರು? ಅಧಿಕೃತ ಇಲ್ಲ, ಅಧಿಕೃತ ಆಯ್ತು. ಯಾರು ಕಟ್ಟೋರು ಯಾರು? ಆಯ್ತು, ನಮ್ಗೆ ನೀವೇ ಕಟ್ಟೋದಲ್ಲ. ಈಗ ಎಷ್ಟು ಸಮಯ ಬೇಕು? 2 ತಿಂಗಳಲ್ಲಿ ಫಿನಿಶ್ ಮಾಡಿ ಕೊಡ್ತಾರಂತ ಹೇಳಿ. ಇಲ್ಲಿ ಅದು ಆಗ್ತದೆ. ಜನವರಿ ಹಾಸ್ಪಿಟಲ್ ಉದ್ಘಾಟನೆ ಆಗುವಾಗ ಇದು ಜನವರಿ 26ಕ್ಕೆ ನಮ್ಮ ಗಣರಾಜ್ಯೋತ್ಸವ. ಸೊ ಜನವರಿ 26 ತಾರೀಕಿಗೆ ಇಲ್ಲಿ ಅಂಗನವಾಡಿ ಉದ್ಘಾಟನೆ ಆಗ್ಲೇ ಬೇಕು. ಅದಕ್ಕೆ ಅವ್ರ ಜವಾಬ್ದಾರಲ್ಲ, ನೀವು ಗ್ರಾಮ ಪಂಚಾಯತಿನವರು ಸಂಪೂರ್ಣ ಜವಾಬ್ದಾರಿ. ಯಾಕೆ ನಿಮ್ಮ ಹೆಸರಲ್ಲಿ ಈಗ ಅವ್ರು ಮಾಡೋದಲ್ಲ. ಆಯ್ತು, ಸೊ ಜವಾಬ್ದಾರಿಯಿಂದ ನೀವು ಅವ್ರನ್ನ ಹೇಗೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಕಟ್ಟಡ ಕೂಡ ಚೆನ್ನಾಗಿ ಕ್ವಾಲಿಟಿ ಕೂಡ ಅರ್ಜೆಂಟ್ ಇಲ್ಲಿ ಮತ್ತೆ ಒಂದು ವರ್ಷ ಸೋರುವಂಥದ್ದೆಲ್ಲ ಮಾಡಿದಲ್ಲಿ ಸುಖ ಇಲ್ಲ. ಅಲ್ಲಿಗೆ ಉತ್ತಮವಾಗಿ ಟೆಸ್ಟ್ ಮಾಡಿಕೊಂಡು ಮತ್ತು ಸುಸಜ್ಜ ಉತ್ತಮವಾದ ಫಿನಿಶಿಂಗ್ ಎಲ್ಲ ಕೆಲಸಗಳಿಗೆ ಬರುವಂಥ ವಿಚಾರ ಆಗ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಮತ್ತೊಮ್ಮೆ ಎಲ್ಲ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಭವಿಷ್ಯವನ್ನು ಮತ್ತು ನಿಮ್ಮೆಲ್ಲ ಎತ್ತರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ನನ್ನ 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ವಿಶೇಷವಾಗಿ ತಮ್ಮನಮಗರ ಗ್ರಾಮ ಪಂಚಾಯತ್ ಕೂಡ ಬಹುಶಃ ವಿಶೇಷ ಒಂದು ಆಸಕ್ತಿ ಮತ್ತು ಸ್ಫೂರ್ತಿಯನ್ನು ಕೊಡುವಂಥ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಫೀಕ್ ಅವರ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಗೌರವಾನ್ವಿತ ಜನಪ್ರತಿನಿಧಿಗಳೇ, ಇವತ್ತು ವಿಶೇಷವಾಗಿ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾದದ್ದು ಈ ಒಂದು ಜಾಗವನ್ನು ಇವತ್ತು ಒಂದು ಸೆನ್ಸ್ ಜಾಗ ಅಥವಾ ಒಂದು ಅರ್ಧ ಮೀಟರ್ ಜಾಗವನ್ನು ಕೊಡಲಿಕ್ಕೆ ಕೂಡ ಆಚೆ ನೋಡುವಂಥ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಒಂದು ದಾನವಾಗಿ ಕೊಟ್ಟಂತಹ ನಮ್ಮ ಸನ್ಮಾನಿತರ ಪ್ರಬಣ್ಣ ಇದ್ದಾರೆ. ಅವರಿಗೆ ನಾವು ನಮ್ಮೆಲ್ಲ ಜನಪ್ರತಿನಿಧಿಗಳ ಮತ್ತು ಈ ಜನಸಾಮಾನ್ಯರ ಪರವಾಗಿ ಅವರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಅವರ ದೊಡ್ಡ ಮನಸ್ಸಿಗೆ ದೇವರನ್ನ ಮತ್ತಷ್ಟು ಅವರಿಗೆ ಉತ್ತುಂಗವನ್ನ ಏರಿಸಲಿ. ಅದೇ ರೀತಿ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಯಾವಾಗ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಮತ್ತು ಸಂಸ್ಕಾರ ಸಿಗುತ್ತಾ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಖಂಡಿತವಾಗಿ ಸಮಾಜಕ್ಕೆ ಅದರ ಏಳಿಗೆಗೋಸ್ಕರ ದುಡಿತಾರೆ ಅಂತ ಒಂದು ಕೆಲಸವನ್ನೇ ಇವತ್ತು ನಮ್ಮ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೂಲಕ ಅಂಗನವಾಡಿ ಶಿಕ್ಷಕರು ರಾತ್ರಿ ಹಗಲು ಖಾಲಿ ಗೌರವಧನವನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಎಲ್ಲರೂ ಕೂಡ ಈ ಒಂದು ಅಂಗನವಾಡಿ ಕೇಂದ್ರ ಆಗುವಾಗ ತಮ್ಮೆಲ್ಲರ ಸೂಕ್ತ ಸಲಹೆ ಮಾರ್ಗದರ್ಶನ ಇರಲಿ, ಜೊತೆಗೆ ಸಹಕಾರ ಕೂಡ ಹೆಚ್ಚಿನ ಮಟ್ಟದಲ್ಲಿದ್ರೆ ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ಇಂತಹ ಒಂದು ಉತ್ತಮವಾದಂಥ ಕಟ್ಟಡಗಳಾಗುವಾಗ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಆಗ್ತದಂತ ಹೇಳ್ತಾ ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮದ ಜೊತೆಗೆ ಕಟ್ಟಡ ಅತಿ ಶೀಘ್ರದಲ್ಲಿ ಇಲ್ಲಿ ಆಗಿ ನಮ್ಗೆಲ್ಲರಿಗೂ ಕೂಡ ನಮ್ಮ ಊರಿನ ಜನರಿಗೆ ಉಪಕಾರವಾಗಲಿ ಎಂಬ ಶುಭಾಶಯಗಳಿಂದ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಒಂದು 8 ಕಡೆಯಲ್ಲಿ ಮಾತ್ರ ಸ್ವಂತ ಕಟ್ಟಡ ಇಲ್ಲ, ಬಾಕಿ ಎಲ್ಲ ಕಡೆಯಲ್ಲಿ ಸ್ವಂತ ಕಟ್ಟಡ ಇದೆ. ಇವತ್ತು ಮಂಗಳೂರು ತಾಲೂಕಿನ CDP ಅವರು, ನಮ್ಮ CS ರವರು, ನಮ್ಮ ಆವತ್ತಿನ ಉಸ್ತುವಾರಿ ಸಚಿವರಾದ UT ಖಾದರ್ ಅವರ ಒಂದು ಮನವಿ ಮೇರೆಗೆ ಸುಮಾರು 7 ಅಂಗನವಾಡಿಗಳನ್ನು ಮಂಗಳೂರು ತಾಲೂಕಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇದು ಅಮ್ಲಮುಗೂರು ಗ್ರಾಮದಲ್ಲಿ ಇವತ್ತು ಪ್ರಭಾಕರ್ ಶೆಟ್ಟಿ ಅವರು ಸ್ವರ್ಗವನ್ನು ಖರೀದಿ ಮಾಡಿದ್ದಾರೆ. ಖಂಡಿತವಾಗಿ ಸ್ವರ್ಗವನ್ನು ಖರೀದಿ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಈ ಪವಿತ್ರ ಭೂಮಿ ಮಕ್ಕಳನ್ನು ನಾವು ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಅಂತ ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಹೇಳಿದ್ದೀನಿ, ಸ್ವರ್ಗವನ್ನು ಪಡೆದಿದ್ದೀರಿ, ಸ್ವರ್ಗವನ್ನು ಕ್ರಯಕ್ಕೆ ತಗೊಂಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಮ್ಮ ಈ ಒಂದು ಅಂಗನವಾಡಿಯ ಕಟ್ಟಡಕ್ಕೆ ಭಾಳಷ್ಟು ಮುತುವರ್ಜಿ ವಹಿಸಿಕೊಂಡು ನಮ್ಮ ಪಂಚಾಯತಿನ ಅಧ್ಯಕ್ಷರು ರಫೀಕ್ ರವರು, ನಾವೆಲ್ಲರೂ ಇದಕ್ಕೆ ಖಂಡಿತವಾಗಿ ಸಹಕಾರ ಕೊಟ್ಟ ಎಲ್ಲರನ್ನು ನಾನು ಅಭಿನಂದಿಸಿ ಇವತ್ತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ದೇವರು ಆರೋಗ್ಯ ಆಯುಷು ಕೊಟ್ಟು, ಅವರ ಹೆತ್ತವರಿಗೂ ದೇವರು ಆರೋಗ್ಯ ಆಯುಷು ಕೊಟ್ಟು ಮುಂದಿನ ಸ್ಥಳ ಆದಷ್ಟು ಬೇಗ ಈ ಅಂಗನವಾಡಿ ಉದ್ಘಾಟನೆ ಕೊಳ್ಳಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ವೇದಿಕೆಯಲ್ಲಿದ್ದ ಎಲ್ಲರನ್ನು ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಅಮ್ಲಮುಗೂರು. ಈ ಒಂದು ಸುಂದರವಾದ 10 ಲಕ್ಷ ರು ವೆಚ್ಚದಲ್ಲಿ
ಅಂಗನವಾಡಿಯ ಉದ್ಘಾಟಕರು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನ್ರವರೇ, ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಧನಲಕ್ಷ್ಮಿ ಗಟ್ಟಿ ಅವರೇ, ವೇದಿಕೆಯಲ್ಲಿ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಗ್ರಾಮಸ್ಥರೇ, ಹಿರಿಯರೇ, ಬಹಳ ಸಂತೋಷವಾಗ್ತಿದೆ. ಈ ಒಂದು ಕ್ಷಣದಲ್ಲಿ ಅಮ್ಲಮ್ಮೂರು ಗ್ರಾಮದಲ್ಲಿ 5 ಸ್ವಂತ ಕಟ್ಟಡ ಅಂಗನವಾಡಿಗೆ ಇತ್ತು. ಒಂದು ಕಟ್ಟಡ ನಾವು ಬೇರೆ ದಾನ ಮೂಲಕ ಇಷ್ಟು ತನಕ ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಆ ಆಸೆ ನಮಗೆ ಈಡೇರಿದೆ. ಪ್ರತಿ ವರ್ಷ ಇದು 3ನೇ ಕಟ್ಟಡ ಹೊಸದಾಗಿ ನಾವು ಮಾಡೋದು. ಈಗ 6 ಕಟ್ಟಡ ಸ್ವಂತ ಕಟ್ಟಡ ಅಮ್ಲಮ್ಮೂರು ಗ್ರಾಮಕ್ಕೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಹೇಳಲು ಬಯಸ್ತೇನೆ. ಈ ಒಂದು ಅನುದಾನಕ್ಕೆ ಅಂದರೆ ನಮ್ಮ ನಾಯಕರಂತಹ UT ಖಾದರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವ ನಾವು ಮತ್ತು ನಮ್ಮ ಮೇಡಮ್ ಇದ್ದಾರೆ, ಹೋಗಿ ಮಾತನಾಡಿ ಲೆಟರ್ ಎಲ್ಲ ತಗೊಂಡು ಹೋಗಿ ಕೊಟ್ಟಾಗ ಅವತ್ತೊಂದು ತಾಲೂಕ್ ಪಂಚಾಯತ್ ಮುಖಾಂತರ ನಮಗೊಂದು ಭರವಸೆ ಕೊಟ್ಟರು, ಅದು ಈಡೇರಿಸಿದ್ದಾರೆ. ಬಹುಶಃ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗೆ ಸಹ ನಾ ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮಗೆ ಈ ಜಾಗದ ತಕರಾರು ಬರುವಾಗ ಮುಂದೆ ನಿಂತು ಪ್ರಬನ್ನನವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈಗಾಗಲೇ ಇದರ RTC ಪೂರ್ಣಗೊಂಡಿದೆ. ಆದ್ದರಿಂದ ಎಲ್ಲರೂ ಈ ಗ್ರಾಮಸ್ಥರು ಹೊಸ ಕಟ್ಟಡ ಕಟ್ಟುವಾಗ ಮತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆ ಏನಾದರೂ ತೊಂದರೆ ಇದ್ದರೆ ನಮ್ಮೆಲ್ಲರೂ ಕೈ ಜೋಡಿಸಿ ಸಹಕಾರ ಕೊಡುವ ಅಂತ ಈ ಸಮಯದಲ್ಲಿ ನಾನು ಹೇಳುತ್ತಾ, ಇವತ್ತಿನ ಈ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಗ್ರಾಮದ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಅರ್ಪಿಸ್ತಾ, ನಮ್ಮ ಗ್ರಾಮದ ಮತ್ತು ಸ್ಥಳೀಯ ಮುಖಂಡರು ಬಂದಿದ್ದಾರೆ. ಗ್ರಾಮಸ್ಥರ ಪರವಾಗಿ ನಾನು ಆದರದ ಸ್ವಾಗತವನ್ನು ನನ್ನ ವೈಯಕ್ತಿಕ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಕೋರುತ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿ ಅಲ್ಲ ಟೈಮ್ അപ്പൊ ഞാൻ പറയുന്ന ടൈം ശരിയാക്കുന്നുണ്ട്. ಈ ನೆಟ್ಟ ಉಸ್ತುವಾರಿ ನಮ್ಮ ಕೇಶವಾಚಾರ್ಯ ಅವ್ರನ್ನ ಒಂದು ಒಪ್ಪಿಗೆದ ಮೂಲಕವಾದ ಒಂದು 2 ಮಾಡ್ತಾರ ಸಣ್ಣ ನೆಟ್ಟು ಒಂದು ಸರ್ ನಿಕುಮಾದಿತ್ತ ಪಂಡಿಲಕನ್ನೇ ಒಂದು ಸರ್ವ ಜನಾಂಗದ ಹೂವಿನ ತೋಟ ಐತ ಮುಹೂರ್ತ ನಮ್ಮ ಮತ್ತೊಂದಿಲ್ಲ. ಸರ್ವ ಜನಾಂಗದ ಜೋಕುಲೆಲ್ಲ ನೆಟ್ಟು ವಿದ್ಯಾಬುದ್ಧಿ ಕಲ್ತದ್ದು ಈ ಒಂದು ಗ್ರಾಮದನ, ಈ ರಾಜ್ಯದನ, ಈ ದೇಶದ ಒಂಜಿ ಪ್ರತಿನಿಧಿ ಆದ ಉಪ್ಪಡು ಬರೋದು ಪಂಪಿನ ವಿಷಯದ ಹತ್ರ ಒಂದು ಅಂಗನವಾಡಿಗೆ ನಿಕ್ಕಂತ ಪ್ರಯತ್ನ ಬೈದ್ದಾರೆ. ಸಂಬಂಧಪಟ್ಟ ಪ್ರತಿಯೊಂದು ನಾಯಕರೆಲ್ಲ ನೆಕ್ಕ ಬಿರೋರ್ದು ಬಾರಿ ಎಲ್ಲ ಒಂಜಿ ಪ್ರೇರಣೆ ಉಂಡು, ಬೇರೆ ಶಕ್ತಿ ಉಂಡು, ಬೇರೆ ಸಹಾಯ ಸಹಕಾರ ಉಂಡು. ಐಟ್ಲ ಮುಖ್ಯವಾದ ಬೊಲಮಾಡಿ ಮನೆತನದ ಪ್ರಭಾಕರ್ ಶೆಟ್ಟರು ಐಕ್ ಮುತ್ತುವರ್ಜಿ ವಹಿಸಿದ್ದು ಇನ್ನೂ ಈ ಜಾಗೆ ಒಂಜಿ ಪಂಡ ಈ ಮಾರ್ಗಲ್ಲ ಬರ್ತದೆ ಯೋಗ್ಯವಾದ ಒಂಜಿ ಜಾಗೆಯನ್ನು ಕೊಡ್ತೇವೆ. ಒಂದು ಎಲ್ಲ ವಿಷಯ ಅಕ್ಕ ಪಂಡ್ಲಕ್ಕನೆ ಪೊರ್ಲದ ಜಾಗ ಇಡು ಒಂಜಿ ಪೊರ್ಲದ ಒಂಜಿ ಅಂಗನವಾಡಿ ತಲೆ ಬೆತ್ತೊಂದು ಪಂಡ ಬಾರಿ ಸಂತೋಷದ ವಿಚಾರ. ಐದು ನಮ್ಮ ಇನ್ನೂ ಕೆಸರು ಕಲ್ಲು ಪಾಡ್ದು ಆಯ್ತಾ ಮುಹೂರ್ತ ಮಲ್ತಂದಿಲ್ಲ ಕೈತಲೆ ಉಪ್ಪುನ ನಮ್ಮ ಗ್ರಾಮದ ಅಧಿಶಕ್ತಿ ಐನ ಲಕ್ಷ್ಮೀ ನರಸಿಂಹದೇವಿ ಮುಖ್ಯವಾದ ಕಾರಣ ಕೃಪಾ ಕಟಾಕ್ಷ ನಿಕ್ಕಬಹುದು. ಅರೇ ನಮ್ಮ ಪ್ರಥಮವಾದ ವಂದನೆ ಮಲ್ತೊಂದು ಮಕ್ಕ ವೈದ್ಯನಾಥ ನಮ್ಮ ಸನ್ನಿಧಿಲ ಮುಲ್ಪನೆ ಉಂಟು ಮಾತಲ ನಮ್ಮ ಕೈತಲೆ ಶಕ್ತಿಲನ ಕೈತಲೆ ಒಂಜಿ ದೇಗುಲಲ ಶಾಲಾ ವಿದ್ಯಾ ದೇಗುಲಲ ಮುಲ್ಪ ತೆರೆದಿರ್ತೊಂದು ಉಂಡು ಪನ್ಪುನಕ್ಕೆ ಭಾರಿ ನಮ್ಮ ಆಭಾರಿ ಆಗಲ್ಲ ಭಾರಿ ಸಂತೋಷ ಪಡ್ಪುನ ಭಾರಿ ಎಡ್ಡೆ ಒಂಜಿ ಜಾಗೆಡು ಭಾರಿ ಒಂದು ಶುಭ ಮುಹೂರ್ತೋಡು ನಮ್ಮ ಮುಲ್ಪ ಅಡಿಗಲ್ಲು ಪಾಡೋಂಗಲ್ಲ ಆಡಿನಂಚಿನ ಅಡಿಗಲ್ಲು ಈ ನಮ್ಮ ಆಸುಪಾಸದ ಕುಟುಂಬದ ಈ ಜೋಕ್ಲಿಗೆ ಮಾತ್ರ ಒಂದು ಉಪಯೋಗಕ್ಕೆ ಬರಡು ನೀವು ಕಾಯ್ನಾಥ ಹೆಚ್ಚಿನ ಜೋಕ್ಲು ನೆಕ್ಕ ಬರ್ತದೆ ಸೇರಡು ಅದು ಮಾತ್ರ ವಿದ್ಯಾಬುದ್ಧಿ ಕಲ್ತದ್ದು ಆದರ್ಶ ಶಕ್ತಿ ಲಾವಡು ಈ ದೇಶದ ಒಂದು ಶಕ್ತಿ ಲಾವಡನ್ನು ಪಂಪಿನ ತಂಡೊಂದು ಕೇಶವ ಆಚಾರ್ಯರು ಇದಕ್ಕೆ ಮುಹೂರ್ತ ಮಲ್ಪರೆ ಬಡಿತಿನ ಅಡಿಗಲ್ಲ ಬಾಳುವರು ಬಡಿತಿನ ವ್ಯವಸ್ಥೆ ಮಲ್ತಿದ್ದಾರೆ. ಆ ಮೂಲಕ ಇದನ್ನ ಕೈಟಾಪನಂಚಿನ ಈ ಒಂಜಿ ಈ ಅಡಿಗಲ್ಲ ಪಾಡಿನ ಈ ಶಕ್ತಿ ಉತ್ತರೋತ್ತರ ಅಭಿವೃದ್ಧಿ ಅವಡನ್ನು ಪನ್ನೊಂದು ಅದರ ಆ ದಿವ್ಯ ಶಕ್ತಿಗಳನ್ನ ಚೇತನ ಉಪ್ಪಡನ್ನು ಪನ್ನೊಂದು ಪ್ರಾರ್ಥನೆ ವಿದ್ಯೆ ಕಲ್ಪನಾಯ್ತು 4 ದಿನ ಆಯಿತು ಅನುಗ್ರಹ ಬೋರ್ಡ್ಗೆ ಅಂಚನೆ ಈಗ ನಮ್ಮ ಖಾಲಿ ಕಲ್ಲು ಕೊಣತ್ತು ಸಿಮೆಂಟ್ ಕೊಣತ್ತು ಕಟ್ಟಣೆ ಆಗ್ತದೆ ಐಕೊಂದು ಆಯ ಪ್ರಕಾರ ಪಡೆದು ಶಿಲ್ಪಶಾಸ್ತ್ರ ಪ್ರಕಾರ ವಿಧಿ ಪ್ರಕಾರ ಕೊಟ್ಟು ಮತ್ತೆ ನೆನಪಂದಿಲ್ಲ ಅಂಚನೆ ನಮ್ಮ ಸೂರುಟಿಯ ಮಹಾಗಣಪತಿಗಳಿಂದ ಒಂದು ಅಂಚನೆ ನಮ್ಮದು ಕಾಳಿಕಾದಿ ವಿಶ್ವಕರ್ಮ ಅಂಚನೆ ಲಕ್ಷ್ಮೀ ನರಸಿಂಹ 3 ಸತ್ಯವಂತ ಇಡೀ ಇಂಚಿನ ವಿಷಯಗಳಿಗೆ ನಂತಗಳಿಗೆ ಮತ್ತು ಕಾಪಾಡಿಕೊಡದ್ದು ಹಾ ಮಾಡಿಕೊಂಡು ಸರ್ ಸ್ವಲ್ಪ ಕೈ ಹಿಡೀರಿ ಸರ್. ಏನು ಪ್ಲಾನ್ ಅಂತಾಗ
ನಾರ್ತ್ ಈಸ್ಟ್ ಬನಂಚು ಬರ್ಕೊಂಡು ಕಾಂಪಸ್ ಎಂದು 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 ಪುಟ್ಟಿ ಬೆಲ್ಲದ್ದು ಪೇರು ಇತ್ತಿದಾಲೆ ಓಪನ್ ಮಾತಾಡ ಚೂರು ತಿಂದು ಕಾದರ್ ಮಾಡಿ ಸರ್ ಜಸ್ಟ್ ಇಡುತ್ತಿಲ್ಲ ಬರ ಎಸ್ ಕರೆಕ್ಟಾ ಮುಕ್ಳು ಮೈತಾನ ಟೀಚರ್ ಅವರಂತಿಲ್ಲ ಫೋಟೋ ತೆಗ್ತಾರೆ ಅವ್ರಿಗೆ ಫೋಟೋ ತೆಗ್ತಾರೆ ಅವರಂತ ಸರ್ 1 ಮಿನಿಟ್ ಸರಿಯಾ ಥ್ಯಾಂಕ್ ಯು ಇವರು ಹುಟ್ಟಿದ ದಿನವನ್ನು ಇವತ್ತು ಮಕ್ಕಳ ದಿನ ಅಂತ ಆಚರಿಸಲು ಹೇಳಿದ್ರು. ಯಾಕಂದ್ರೆ ಅವರಿಗೆ ಮಕ್ಕಳೆಂದ್ರೆ ತುಂಬಾ ಪ್ರೀತಿ. ಅದಕ್ಕೋಸ್ಕರ ನಮ್ಮ ಗ್ರಾಮ ಪಂಚಾಯತ್ ಕೂಡ ಅಮ್ಲಮುಗರ್ ಗ್ರಾಮ ಪಂಚಾಯತ್ ಕೂಡ ಇವತ್ತು ಮಕ್ಕಳ ಈ ಕಟ್ಟಡ ಉದ್ಘಾಟನೆಗೋಸ್ಕರ ಈ ಮಕ್ಕಳ ದಿನಾಚರಣೆ ಎಂದೇ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಒಂದು ಮಗು ಹುಟ್ಟಿನಿಂದ ಬೆಳೆಯಬೇಕಾದ್ರೆ ತನ್ನ ತಾಯಿಯೊತ್ತಿಗೆ ಬೆಳೆಯುತ್ತೆ. ಆಮೇಲೆ ಅದೇ ರೀತಿ ಅಂಗನವಾಡಿ ಕೇಂದ್ರದಲ್ಲಿ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. ಇದೇ ರೀತಿ ಮಾಡಿ ತನ್ನ
ಮುಂದಿನ ವ್ಯವಸ್ಥೆಯಲ್ಲಿ IAS ಆಫೀಸರ್ IPS ಆಫೀಸರ್ ಆಗುವುದಕ್ಕೆ ಇದು ಒಂದು ಅಡಿಗಲ್ಲು ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಅಡಿಗಲ್ಲಿಗೆ ಅಂಗನವಾಡಿಯ ಮೂಲ ಕಾರಣ ಅಂತ ಹೇಳಿಕೊಂಡು ಈ ದಿನ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮಾತಾಡಿದ ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶ್ರೀಯುತ UT ಖಾದರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ಧನಲಕ್ಷ್ಮಿ ಮೇಡಮ್ ಇವರಿಗೂ ಕೂಡ ಧನ್ಯವಾದ. ಅದೇ ರೀತಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಮೋನು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ